ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಮನೆಯೆಲ್ಲ ಎಷ್ಟು ಸೆಟ್ ಆಯಿತು? ಒಂದು 70% ಸೆಟ್ ಆಗಿದೆ, ಇನ್ನೊಂದು 30% ಇದೆ. ಸೊ ಅದನ್ನೆಲ್ಲ ಮಾಡಬೇಕು. ಬಟ್ ಆದ್ರೂ ಕೆಲವೊಂದು ಐಟಮ್ಸ್ ಇವಾಗ ಮನೆಯಲ್ಲಿಲ್ಲ. ಯಾವುದು ಮಗ್, ಬಕೆಟ್, ಕೆಲವೊಂದು ಇವಾಗ ಐಟಮ್ಸ್ ಬಾಕ್ಸ್ಗಳು ಕಿಚನಲ್ಲಿ ಅದೆಲ್ಲ ಇಲ್ಲ. ಸೊ ಅದನ್ನ ತರೋದಕ್ಕಂತ ಡಿ ಮಾರ್ಟಿಗೆ ಬಂದಿದ್ದೀವಿ. ಬಿಕಾಸ್ ಇಲ್ಲೆಲ್ಲ ಐಟಮ್ಸ್ ಸಿಗುತ್ತಲ್ವಾ ಅಂತ. ಲೆಟ್ಸ್ ಸಿ ಏನೆಲ್ಲ ಸಿಗುತ್ತೆ ಅಂತ. ನಾನಂತೂ ತುಂಬ ಚೂಸಿ, ಇಷ್ಟ ಆದರೆ ಮಾತ್ರ ತಗೊಳ್ಳೋದು. ಗಾಳಿ ಬೇರೆ ಸಿಕ್ಕಾಬಡೆ ಬರ್ತಾ ಇದೆ. ಹೋಗೋಣ. ನಮ್ಮನೆ ಹತ್ರದಲ್ಲಿ ನಮಗೆ ಕೋರ್ಮಂಗ್ಲ ಡಿ ಮಾರ್ಟ್ ಇತ್ತು. ಸೊ ಇಲ್ಲಿಗೆ ಬಂದ್ವಿ. ಇಟ್ ವಾಸ್ ಕ್ವೈಟ್ ಬಿಗ್ ಆಯಿತಾ. ಜಾಸ್ತಿ ಐಟಮ್ಸ್ ಇತ್ತು, ಡಿಫ್ರೆಂಟ್ ಫ್ಲೋರ್ಸ್ ಇತ್ತು. ಬಟ್ ತೀರಾ ಜಾಸ್ತಿ ಜನ ಇದ್ದಿದ್ದರಿಂದ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸ್ತಿತ್ತು. ಇವರು ಅಪ್ಪಾಜಿ, ನನ್ನ ಫಾದರ್ ಇನ್ ಲಾ, ಇವ್ರನ್ನ ಸುಮಾರಷ್ಟು ವೀಡಿಯೋದಲ್ಲಿ ನೀವು ನೋಡಿದ್ದೀರಾ. ಬಟ್ ಆದರೂ ಹೊಸೊಬ್ಬರಿಗೆ ಒಂದು ಕ್ಲಾರಿಟಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಅಂದರೆ ಕಿಚನ್ ಐಟಮ್ಸ್, ಬಾತ್ರೂಮ್ ಕ್ಲೀನರ್ಸ್, ಹಾಗೆಯೇ ಪರ್ಸ್ನಲ್ ಯೂಸ್ ಐಟಮ್ಸ್, ಇದ್ರ ಜೊತೆಗೆ ಜಿನ್ಸಿ ಐಟಮ್ಸ್ ಪ್ರತಿಯೊಂದನ್ನು ತಗೊಂಡ್ವಿ. ಸಿಕ್ಕಾಪಡೆ ಜನ ಇದ್ದರು. ಬಟ್ ಆ್ಯಕ್ಚುಲಿ ನೀಟಾಗಿ ಇಟ್ಟಿದ್ದಾರೆ. ಸೊ ಎಲ್ಲಿಂದ ಹೋಗಬೇಕು, ಎಲ್ಲಿಂದ ಶುರುವಾಗುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ. ಫಸ್ಟ್ ಮಾಮಿಯವರ ಬಿಲ್ಲಿಂಗ್ ಮಾಡಿದ್ವಿ. ಅವ್ರಿಗೂ ಏನಾದರೂ ಬೇಕಿದ್ರೆ ತಗೊಳ್ಳಿ ಅಂತ ಹೇಳಿದ್ವಿ. ಸೊ ಅವ್ರಿಗೆ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಆಗಲಿ, ನಮಗೆ ಬೇಕಾಗಿರೋಂಥ ಐಟಮ್ಸ್ನ ಇದನ್ನೆಲ್ಲ ಬಿಲ್ ಮಾಡಿದ್ವಿ. ಬಟ್ ಆದರೆ ನಮಗೆ ಅಂದ್ಕೊಂಡಿದ್ದೆಲ್ಲ ಸಿಗ್ತಾ ಏನು ಕತೆ ಅಂತ ನಿಮಗೆ ಡೀಟೇಲ್ ಆಗಿ ಬನ್ನಿ ತಿಳಿಸ್ತೀನಿ. ಡಿಮಾರ್ಟಿಂದ ಇವಾಗಷ್ಟೇ ಮನೆಗೆ ಬಂದ್ವಿ. 1:30ಗೆ ಹೊರಟಿರೋರು, ಬಂದಿರೋದು 3:00ವರೆಗೆ. ಸಂಡೇ ಬೇರೆ ಆಗಿತ್ತು. ಸೊ ತುಂಬ ಕ್ಯೂ ಇತ್ತು, ತುಂಬ ಜನ ಇದ್ದರು. ಬಟ್ ನಮಗೇನು ಬೇಕು ಅದನ್ನೆಲ್ಲ ಪಟ್ಪಟ ಮುಗಿಸಿದ್ವಿ. ನನ್ನ ಲಿಸ್ಟಲ್ಲಿ ಇದ್ದಿರುವಂಥ ಇನ್ನೂ ಅರ್ಧ ಐಟಮ್ಸು ಸಿಗಲಿಲ್ಲ. ಸ್ಪೆಷಲಿ ನಮಗೆ ಬೇಕಾಗಿರೋಂಥ ಕಿನುವಾ, ಲೋ ಫ್ಯಾಟ್ ಮಿಲ್ಕ್ ಎಲ್ಲ ಸ್ವಲ್ಪ ಕಷ್ಟ ಆಯಿತು ಸಿಗೋದು. ಹೋಪ್ಫುಲಿ ನಾನು ಆದಷ್ಟು ಇನ್ನು ಇಲ್ಲಿ ಹತ್ತಿರದಲ್ಲಿ ಏನಾದರೂ ಸ್ಟೋರ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಸಿಗ್ಬೋದು. ಬಟ್ ಕೆಲವೊಂದು ಲೈಕ್ ಬಾತ್ ಟವಲ್ಸ್ ಬ್ಯೂಟಿಫುಲ್ ಕ್ವಾಲಿಟಿನಲ್ಲೇ ಸಿಕ್ತು ಅಲ್ವಾ? 50% ಸಿಕ್ಕಿದೆ. ಇನ್ನೂ ಸ್ವಲ್ಪ ಬೇಕು. ವೆರಿ ಟಯರ್ಡ್. ಇವಾಗ ಮಾಮಿ ಮಾಡಿರುವಂಥ ಬಿಸಿ ಬಿಸಿ ಮಟನ್ ಚಿಕನ್ ತಿನ್ನಬೇಕು. ಆಮೇಲೆ ಮೀಟಿಂಗ್ ಇದೆ ಇವತ್ತು. ಊಟ ಆದಮೇಲೆ ವಿ ಹ್ಯಾವ್ ಅ ಮೀಟಿಂಗ್. ಓಕೆ, ಆಯ್ತು. ಹೆಂಗೆ ಅನ್ನಿಸ್ತು ಡಿಫ್ರೆನ್ಸ್ ಅಲ್ಲಿ ಶಾಪಿಂಗ್ ಮಾಡೋದಕ್ಕೂ ಮಾಲಲ್ಲಿ ಇಲ್ಲೂ ಮಾಡೋದಕ್ಕೂ? ಇಲ್ಲಿ ಜಾಸ್ತಿ ಜನ ಇರ್ತಾರೆ, ಸೊ ಕಂಜೆಸ್ಟೆಡ್ ಅನಿಸುತ್ತೆ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾಗ, ಕಮ್ಮಿ ಜನ. ಅಲ್ಲಿ ಕಮ್ಮಿ ಜನ, ದೊಡ್ಡ ದೊಡ್ಡ ಜಾಗ. ಸೊ ಎಷ್ಟು ಜನ ಇದ್ರೂ ಕಂಜೆಸ್ಟೆಡ್ ಅನ್ಸಲ್ಲ, ನಮ್ಮ ಪಾಡಿಗೆ ಹೋಗ್ತಾ ಇರ್ಬೋದು. ಇಲ್ಲಿ ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್, ಎದುರುಗಡೆ ಹೋಗಬೇಕು, ಹಿಂದ್ಗಡೆ ಇರೋರು ವೇಟ್ ಮಾಡ್ತಾರೆ. ಸೊ ಜಾಸ್ತಿ ಜನ ಇದ್ರೆ ಹಿಂಗೆ ಅಲ್ವಾ. ಆಮೇಲೆ ಸಂಡೇ ಅಂದಮೇಲೆ ಎಲ್ಲರೂ ಬರ್ತಾರಲ್ವ ಶಾಪಿಂಗಿಗೆ. ಸೊ ಮತ್ತೆ ಈ ಎಕ್ಸ್ಪೀರಿಯನ್ಸಸ್ ಶುರು ಆಗುತ್ತೆ ಇವಾಗ. ಊಟ UAE ಇಂದ ಇಂಡಿಯಾಗೆ ಬಂದಮೇಲೆ ಇದು ನಮ್ಮ ಫಸ್ಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗೆಯೇ ಇಲ್ಲಿ ಮಾಮ ಮಾಮಿ ಅವ್ರ ಮನೆಗೆ ಹೊರಟಿದ್ದಾರೆ. ಸೊ ಫೈನಲಿ ಬಾಯ್ ಬಾಯ್, ಥ್ಯಾಂಕ್ ಯು, ಎಂಜಾಯ್ ಮಾಡಿ. ಸರಿನಪ್ಪ, ಮಾಮ ಮಾಮಿಗೆ ಬಾಯ್ ಅಂತ ಹೇಳಿದ್ದಾಯಿತು. ಎನಿವೇಸ್ ಹಾಗೆ ಮೀಟ್ ಆಗ್ತಾ ಇರ್ತೀವಿ. ಯಾಕಂದರೆ 1 to 2 hours ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಜಿಯೋ ಫೈಬರ್ ಇನ್ಸ್ಟಾಲೇಷನ್ ಮಾಡೋರು ಬಂದಿದ್ದಾರೆ. ಸೊ ನಾವೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ದಿಸ್ ದ ಬೆಸ್ಟ್ ಡೀಲ್ ಅಂತ ಅನಿಸ್ತು. ಬಿಕಾಸ್ ವೈಫೈ ಜೊತೆಗೆ ನಮಗೆ TV ಕನೆಕ್ಷನ್ ಕೂಡ ಸಿಗುತ್ತಲ್ಲ. ಬಟ್ ಇವರಿಟ್ಟಿರುವಂಥ ವೈಫೈ ಇನ್ಸ್ಟಾಲೇಷನ್ ಪಾಯಿಂಟಿಂದ ನಮಗೆ ಕನೆಕ್ಟಿವಿಟಿ ವಾಸನ್ ದಟ್ ಗ್ರೇಟ್. ಸೊ ಚೇಂಜ್ ಮಾಡಬೇಕಾಯ್ತು. ಆಯಿತಾ, ಬಂದು ಇನ್ಸ್ಟಾಲ್ ಮಾಡಿ ಹೋದರು ಅಂದರೆ ಸುಖ ಇದೆಯಾ? ಇಲ್ಲ. ಯಾಕೆ ಅಂದರೆ ಮತ್ತೆ ಕ್ಲೀನಿಂಗ್ ಮಾಡಬೇಕಲ್ವಾ. ಡ್ರಿಲ್ಲಿಂಗ್ದಾಗಿರ್ಬೋದು, ಎಕ್ಸ್ಟ್ರಾ ಡಸ್ಟ್ ಏನಾದರೂ ಇದ್ದರೆ ಎಲ್ಲ ಕ್ಲೀನ್ ಮಾಡಿ ಆ ವಸ್ತುನ ಆ ಜಾಗದಲ್ಲಿ ಇಡಬೇಕು. ಇದಾಗಿದ ತಕ್ಷಣ ನಾವು ಕೆಂಟ್ ವಾಟರ್ ಪ್ಯೂರಿಫೈಯರ್ ಇತ್ತು ನಮ್ಮ ಹತ್ರ, ಅದನ್ನು ಚೇಂಜ್ ಮಾಡಿ ನಾವು ಆಕ್ವಾಗಾರ್ಡ್ ತಂದ್ವಿ ಈ ಸತಿ. ವಾಟರ್ ಫಿಲ್ಟರ್ ಆಕ್ವಾಗಾರ್ಡ್. ಯಾವ ಕಲರ್ ಈ ಸತಿ? ಬ್ಲ್ಯಾಕ್. ಎಲ್ಲರೂ ಒಂದೊಂದು ಕೆಲಸನ ಮಾಡ್ತಾ ಇದ್ದೀವಿ. ದೀಪು ಅವರು ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಬಂದಾಗ ಅದರ ಕ್ವಾಲಿಟಿ ಹೇಗಿದೆ, ಡೆಲಿವರಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆಯಾ, ಇನ್ನು ಸರ್ವಿಸಿಗೆ ಏನು ಮಾಡಬೇಕು, ಇನ್ಸ್ಟಾಲೇಷನ್ಗೆ ಏನು ಮಾಡಬೇಕು, ಅದ್ರ ಜವಾಬ್ದಾರಿ ಅವ್ರು ತಗೊಂಡಿದ್ರು. ನಾನು ತಾತ ಇಲ್ಲಿ ಡಿಮಾರ್ಟಿಂದ ತಂದಿರುವಂಥ ಅಷ್ಟು ಐಟಮ್ಸ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಕಿಚನ್ ಐಟಮ್ಸ್ ಕಿಚನಲ್ಲಿ ಇಡಬೇಕು, ಬಾತ್ರೂಮ್ ಸಿಂಕ್ ಐಟಮ್ಸ್ ಅದ್ರ ಜಾಗದಲ್ಲಿ ಇಡಬೇಕು, ಯುಟಿಲಿಟಿ ಐಟಮ್ಸ್, ಫುಡ್ ಐಟಮ್ಸ್ ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು. ಇದು ಫಸ್ಟ್ ಟೈಮ್ ನಾನು ಡಿಮಾರ್ಟಲ್ಲಿ ಶಾಪ್ ಮಾಡಿದ್ದು. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಅಂದ್ಕೊಂಡೇ ಇರಲಿಲ್ಲ ಡಿಮಾರ್ಟಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ. ಚೆನ್ನಾಗಿರೋ ಕ್ವಾಲಿಟಿ ಜೊತೆಗೆ ನಿಮಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಕೂಡ ಬರುತ್ತೆ. ಕಮ್ಮಿ ಪ್ರೈಸಿಂದನೂ ಪ್ರೀಮಿಯಂ ರೇಂಜ್ ಪ್ರೈಸ್ ಎಲ್ಲ ಥರದ್ದು ಇದೆ. ಬಟ್ ಗೋ ಫಾರ್ ಅ ಬಿಗರ್ ಡಿಮಾರ್ಟ್. ಯಾಕೆ ಅಂದರೆ ನಿಮಗೆ ವೆರೈಟೀಸ್ ಸಿಗುತ್ತೆ ಆ್ಯಂಡ್ ಬೇಕಾಗಿರೋಂಥ ಐಟಮ್ಸ್ ಸಿಗುತ್ತೆ ಅಲ್ವಾ. ಅಫ್ಕೋರ್ಸ್ ನನಗೆ ದೀಪಕ್ಕೆ ಬೇಕಾಗಿರೋಂಥ ಸೆಲೆಕ್ಟೆಡ್ ಫುಡ್ ಐಟಮ್ಸ್ ಸಿಗಲಿಲ್ಲ ಆ್ಯಂಡ್ ಬಾಕ್ಸಸಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿರೋದು ಅನಿಸ್ಲಿಲ್ಲ. ಮೇ ಬಿ ಅಮೆಝಾನಲ್ಲಿ ನನಗೆ ಇನ್ನೂ ಬೆಟರ್ ಆಪ್ಷನ್ಸ್ ಸಿಗ್ಬೋದು. ನಂದಲೆಸ್
ಬಂದಿರುವಂಥ ಇಷ್ಟ ಐಟಮ್ಸ್ನ ಎತ್ತಿರೋಣ ಫಸ್ಟ್ ಅಲ್ವಾ. ಡಿ ಮಾರ್ಟಿಂದ ತಂದಿರುವಂಥ ಅಷ್ಟು ಐಟಮ್ಸ್ ಎಲ್ಲ ಇಲ್ಲಿದೆ. ಈ ಏನಿದು ಬಕೆಟ್ ಇದೆಯಲ್ಲ, ಇದರಲ್ಲಿ ಫುಲ್ ಫುಡ್ ಐಟಮ್ಸ್ ಇದೆ. ಅಂದರೆ ಅದೇ ಓಟ್ಸ್ ಆಗಿರ್ಬೋದು, ಬ್ರೌನ್ ರೈಸ್, ಇನ್ನು ಅಪ್ಪಾಜಿ ತಾತನಿಗೆ ಏನೆಲ್ಲ ಬೇಕಾಗುತ್ತೆ ಅವರ ಫುಡ್ ಐಟಮ್ಸ್, ನನ್ನ ದೀಪ ಫುಡ್ ಐಟಮ್ಸ್, ಇವಾಗೆಲ್ಲ ಡಿಫ್ರೆಂಟ್ ಅಲ್ವಾ. ಸೊ ಎರಡೂ ಇಲ್ಲಿದೆ. ಇನ್ಫ್ಯಾಕ್ಟ್ ನಮಗೆ ಕಂಪ್ಲೀಟ್ ಸಿಗ್ಲಿಲ್ಲ ಅಲ್ಲ, ಇದರಲ್ಲಿ ಯಾವ್ದೆಲ್ಲ ಇದೆ ಅದಂತ ತಂದಿದ್ದೀವಿ. ಓಟ್ಸ್ಗೆ ಹಾಕೋದಕ್ಕಂತ ಬೌಲ್ ಡಿ ಮಾರ್ಟಲ್ಲಿ ಸಿಕ್ತು. ಬ್ಯೂಟಿಫುಲ್. ಆಕ್ಚುಲಿ ಇಷ್ಟೇ ಕ್ವಾಂಟಿಟಿ ಓಟ್ಸ್ ತಿನ್ಬೇಕಾಗುತ್ತಲ್ಲ, ಸೊ ಪರ್ಫೆಕ್ಟ್ ಆಗಿದೆ. 55 rupees for one. ಸೊ 2 ತಂದಿದ್ದೀನಿ. ಇದು ಇನ್ನೇನು ಹೇಳೋದಿತ್ತು ಅಂದರೆ ಬಾತ್ ಟವಲ್ಸ್ ಬ್ಯೂಟಿಫುಲ್ ಕ್ವಾಲಿಟಿ ಸಿಕ್ತು ನಮಗೆ. ಸೊ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂತ. ಸೊ ಅದು ಇಲ್ಲಿದೆ. ಬಾತ್ ಟವಲ್ಸ್ ವೆರಿ ಸಾಫ್ಟ್ ಆ್ಯಂಡ್ ಕಂಫರ್ಟೇಬಲ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕೆಲವೊಂದು ಕಿಚನ್ ಟವಲ್ಸ್ ಇದೆ. ಇದೆಲ್ಲ ಹ್ಯಾಂಡ್ ಟವಲ್ಸ್ ತಂದಿದ್ದೀವಿ. ಎಲ್ಲ ಒಂದು 4-5 ಪೀಸಸ್ ತಂದಿದ್ದೀವಿ. ಬಿಕಾಸ್ ಅಪ್ಪಾಜಿ ತಾತನಿಗೆ, ನಮ್ಮಿಬ್ಬರಿಗೆ, ಇನ್ನು ಕೆಲವೊಂದು ಎಕ್ಸ್ಟ್ರಾ ಇದೆ ಫಾರ್ ಗೆಸ್ಟ್ ಎಲ್ಲ ಬಂದಾಗ. ಅಗರಬತ್ತಿಗಳು, ನಮ್ಮ what is this, oats and muesli, Lysol, Harpic, olive oil, soap ಇಡೋದಕ್ಕೆ ಕಂಟೈನರ್ಸ್, ವಿಮ್ ಲಿಕ್ವಿಡ್ಸ್. ಸೊ ಬೇಸಿಕಲಿ ಹೋಮ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ನ ಇವತ್ತು ತರೋದಕ್ಕೆ ಹೋಗಿರೋದು. ಇದನ್ನೆಲ್ಲ ನೀಟಾಗಿ ಇಡಬೇಕು. ಆ್ಯಂಡ್ ಇವಾಗ ತಾನೇ ಮಾಮಿಯವರು ಸ್ವಲ್ಪ ಹೊತ್ತು ಮುಂಚೆ ಹೋಗಿದ್ರಲ್ವಾ, ಸೊ ಎಂಟಿ ಫೀಲಿಂಗ್ ಅನ್ನಿಸ್ತಾ ಇದೆ. ಬಿಕಾಸ್ ಇಷ್ಟೊತ್ತು ಅವರಿದ್ರು ಇಲ್ಲಿ ಇಷ್ಟು ದಿನ. ಇವಾಗ ಎಲ್ಲ ಇನ್ನು ಸೆಟ್ ಆಗೋದಿದೆ. ಅದೆಲ್ಲ ಸೆಟ್ ಮಾಡಿದ್ಮೇಲೆ ಕಂಫರ್ಟೇಬಲ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಎಲ್ಲಿ ಹೋದ್ರು. ಮೊದಲೇ ನಾವು ಕೆಲಸ ಮಾಡ್ತಾ ಇದ್ದೀನಿ. ಅಮ್ಮನ ಜೊತೆನೂ ನಾನು ಮಾತಾಡಿಲ್ಲ. ಐ ಥಿಂಕ್ ಫಸ್ಟ್ ಟೈಮ್ ನಾನು ಅಮ್ಮನ ಜೊತೆ ಒಂದು 3 ದಿನ ಮಾತಾಡದೇ ಇರೋದು. ಬಿಕಾಸ್ ಅಷ್ಟೊಂದು ಬ್ಯುಸಿ ಆಗಿದ್ದೀನಿ, ಮೈಂಡ್ ಸ್ಪೇಸ್ ಸಿಗ್ತಾ ಇಲ್ಲ. ಆ್ಯಂಡ್ ಯು ನೋ ವಾಟ್, ಫಸ್ಟ್ ಟೈಮ್ ನನಗೆ ಲೈಫಲ್ಲಿ 5 ಪಿಂಪಲ್ಸ್ ಆಗಿದೆ. ನನ್ನ ಸ್ಕಿನ್ ಟೈಪ್ ಬಂದ್ಬಿಟ್ಟು ಡ್ರೈ ಟು ನಾರ್ಮಲ್. ಸೊ ಜನರಲಿ ಪಿಂಪಲ್ಸ್ ಆಗೋದೇ ಇಲ್ಲ, ಆದ್ರೂ ಅಪ್ರಕ್ಕೆ 1 ಅಥವಾ 2 ಆಗುತ್ತೆ. ದಿಸ್ ಟೈಮ್ 5 ಪಿಂಪಲ್ಸ್. 1, 2, 3, 4, 5. ಸೊ ದಟ್ ಆಬ್ವಿಯಸ್ಲಿ ವೆದರ್ ಚೇಂಜ್ ಆಗಿದೆ, ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ, ಟ್ರಾವೆಲಿಂಗ್ ಇದೆ, ಸ್ವಲ್ಪ ಸ್ಟ್ರೆಸ್ ಕೂಡ ಇರುತ್ತೆ. ಬಾತ್ ಟವಲ್ಸ್, ಕಿಚನ್ ಟವಲ್ಸ್, ಕ್ಲೀನಿಂಗ್ ಟವಲ್ಸ್, ಫ್ಲೋರ್ ಟವಲ್ಸ್, ಇದ್ರ ಜೊತೆಗೆ ದೇವ್ರಿಗಂತ ಸಪ್ರೇಟ್ ಬಟ್ಟೆ, ಒಟ್ಟಿಗೆ ಒಂದು 20-25 ಬಟ್ಟೆ ಇದೆ ಅನ್ಸುತ್ತೆ ಈ ಥರದ್ದು. ಇದನ್ನೆಲ್ಲ ಫಸ್ಟ್ ಏನು ಮಾಡಬೇಕು, ವಾಶ್ ಮಾಡಬೇಕು. ಆಲ್ವೇಸ್ ಕ್ಲೀನಿಂಗ್ ಫಸ್ಟ್, ಆಮೇಲೆ ಉಪಯೋಗಿಸ್ಬೇಕಲ್ವಾ. ಸೊ ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀವಿ. ಬಿಕಾಸ್ ಹೇಗಿದ್ರೂ ಜಾಗ ಇದೆ, ಟೈಮ್ ಇದೆ, ಬೇಗ ಕೆಲಸ ಆಗ್ತಾ ಇದ್ರೆ ಒಳ್ಳೇದು. ಈ ಬಟ್ಟೆನ ಹಾಕ್ಬಿಡ್ತೀನಿ, ಅದ್ರ ಪಾಡಿಗೆ ಅದು ವಾಶ್ ಆಗುತ್ತೆ. ಮೀನ್ ವೈಲ್ ಫಸ್ಟ್ ಟೈಮ್ ಈ ದಿನ ನನ್ನ ಅಣ್ಣ ನಮ್ಮ ಮನೆಗೆ ಬಂದಿದ್ದು. ಫೈನಲಿ ಹಿ ಈಸ್ ಹೋಮ್. ಸೊ ರೇಗಿಸ್ತಾ ಇದೆ ಅಣ್ಣನ. ಇದ್ರ ಜೊತೆಗೆ ತಾತನಿಗೆ ನಾವೆಲ್ಲ ಸೇರಿ ಕಾಮಿಡಿ ಮಾಡಿದ್ವಿ. ಅದೇನು ಅಂತ ನಿಮಗೆ ತಿಳಿಸ್ತೀನಿ. ಬಟ್ ಹೇರ್ ಕೇರ್ ಫಸ್ಟ್, ಓಕೆ. ನಾನು ಯೂಸ್ ಮಾಡ್ತಾ ಇರುವಂಥದ್ದು ಆಲ್ಸ್ ಗುಡ್ನೆಸ್ ಅವರ ಆಂಟಿ ಹೇರ್ ಫಾಲ್ ಸ್ಕ್ಯಾಲ್ಪ್ ಸಿರಪ್. ಇದರಲ್ಲಿ ಫೆನುಗ್ರೀಕ್, ಬಯೋಟಿನ್ ಹಾಗೆಯೇ ರೆಡೆನ್ಸಿಲ್ ಇದೆ. ಇದು ಏನು ಮಾಡುತ್ತೆ ಅಂದರೆ ಹೇರ್ ಫಾಲ್ನ ಕಮ್ಮಿ ಮಾಡುತ್ತೆ, ಹೇರ್ ಫಾಲಿಕಲ್ಸ್ನ ಗಟ್ಟಿಮುಟ್ಟಾಗಿಡುತ್ತೆ, ಹಾಗೆಯೇ ಹೇರ್ ಗ್ರೋತ್ನ ಆಕ್ಸಿಲರೇಟ್ ಮಾಡುತ್ತೆ. ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಾನು ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಡ್ರಾಪ್ಸ್ ತಗೊಂಡು ಅದನ್ನು ನಿಮ್ಮ ಸ್ಕ್ಯಾಲ್ಪ್ಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ 30 ನಿಮಿಷದಿಂದ 1 ಗಂಟೆ ತನಕ ಅದನ್ನು ಹಾಗೆ ಬಿಡಬೇಕು. ಆಮೇಲೆ ಯಾವುದಾದ್ರು ಆಂಟಿ ಹೇರ್ ಫಾಲ್ ಶ್ಯಾಂಪೂ, ಇದ್ರ ಜೊತೆಗೆ ಒಳ್ಳೆ ಕಂಡೀಷ್ನರಿಂದ ನಿಮ್ಮ ಹೇರ್ ವಾಶ್ ಮಾಡಿದ್ರೆ ಯುರ್ ಆಲ್ ರೆಡಿ. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕಾಗುತ್ತೆ ಫಾರ್ ಎ ಗುಡ್ ರಿಸಲ್ಟ್. ಸಿರಮ್ ಅಲ್ವಾ, ಸೊ ಏನಾದರೂ ಆಯಿಲಿ ರೆಸಿಡ್ಯೂ ಥರ ಇರುತ್ತಾ ಹಾಕಿದ್ಮೇಲೆ ಅಂದರೆ ಡೆಫಿನೆಟ್ಲಿ ನಾಟ್. ಇದ್ರ ಜೊತೆಗೆ ದಸ್ ನೋ ಪ್ಯಾರಬನ್, ನೋ ಸಲ್ಫೇಟ್, ನೋ ಮಿನರಲ್ ಆಯಿಲ್, ನೋ ಸಿಲಿಕಾನ್, ಹಾಗೆಯೇ ಇಟ್ಸ್ ಫ್ರೇಗ್ರೆನ್ಸ್ ಫ್ರೀ. ಈ ಥರ ಪೇಷನ್ಸಿಂದ ನೀಟಾಗಿ ಸೆಕ್ಷನ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಸಿರಮ್ ಹಚ್ಚಿದಾಗ ಸ್ಕ್ಯಾಲ್ಪ್ ಕೂಡ ಚೆನ್ನಾಗಿ ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸಿರಮ್ನ. ಹಾಗೆಯೇ ಈ ಒಂದು ಆ್ಯಂಟಿ ಹೇರ್ ಫಾಲ್ ಸ್ಕ್ಯಾಲ್ಪ್ ಸಿರಮ್ ನಿಮಗೆ ಬೇಕು ಅಂದರೆ ಪರ್ಪಲ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ತಗೋಬೋದು. ಸದ್ಯಕ್ಕೆ ದಿವಾಲಿ ಸೇಲ್ ನಡೀತಾ ಇದೆಯಲ್ಲ, ಸೊ ಆಫರ್ ಇದೆ. ಕೆಲಸದ ಮಧ್ಯೆ ಕ್ವಿಕ್ ಆಗಿ ಹೇರ್ ಕೇರ್ ಕೂಡ ಡನ್ ಅಲ್ವಾ. ಇನ್ನು ಇದು ಚೆನ್ನಾಗಿ ಎಬ್ಸಾರ್ಬ್ ಆಗುವಷ್ಟೊತ್ತಿಗೆ ಮತ್ತಷ್ಟು ಕೆಲಸನ ಮುಗಿಸ್ತೀನಿ. ಸಿರಮ್ ಹಚ್ಚಿದ್ನಲ್ಲ, ಐ ಆಮ್ ಫೀಲಿಂಗ್ ಆಲ್ಸೋ ಕೂಲ್ ಆ್ಯಂಡ್ ಗುಡ್. ಇವಾಗ ಕೂಲ್ ಅನ್ಸುತ್ತಲ್ಲ ಕೋಲ್ಡ್ ವಾಟರ್ ಡ್ರಾಪ್ಲೆಟ್ಸ್ ಬಿದ್ದಾಗ. ಎನಿವೇ ಸಿರಮಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಆಯಿತಾ. ಒಂದು ಸ್ನಾನ ಆದಮೇಲೆ ಹಾಕುವಂಥದ್ದು, ಡ್ರೈನೆಸ್ ಫ್ರಿಝಿನೆಸ್ಗೆಲ್ಲ ಹಾಕುವಂಥದ್ದು, ಹೀಟ್ ಪ್ರೊಟೆಕ್ಷನ್ ಬರುವಂಥ ಸಿರಮ್ ಇರುತ್ತೆ. ಇದು ಸ್ನಾನ ಮಾಡೋ ಮುಂಚೆ ಹಾಕುವಂಥ ಸಿರಮ್. ಇದು ಆಲ್ಸ್ ಗುಡ್ನೆಸ್ ಅವರ ಆ್ಯಂಟಿ ಹೇರ್ ಫಾಲ್ ಸ್ಕ್ಯಾಲ್ಪ್ ಸಿರಮ್. ಇದು ನಿಮಗೆ ಬೇಕು ಅಂದರೆ ಇವಾಗ ಆಫರ್ ನಡೀತಾ ಇದೆ. ಏನು ಅಂದರೆ ನಿಮಗೆ ₹9 ಇದು ಸಿಗುತ್ತೆ. ನನಗೆ ಯಾರೋ ಕೇಳಿದ್ರಿ ನಿನ್ನೆ ಅಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ, ಇದು ನಿಜಾನಾ ಅಂತ. ಐ ಸೆಡ್ ಎಸ್ ಇಟ್ ಇಸ್ ಟ್ರೂ ಅಂತ. ಸೊ ನೀವು ನನ್ನ ವಿಡಿಯೋನ ನೋಡಿದ್ದೀರಾ. ಎಸ್ ಇಟ್ ಇಸ್ ಟ್ರೂ, ನಿಮಗೆ ₹9 ಸಿಗುತ್ತೆ ಬಿಕಾಸ್ ಇಸ್ ಆಫರ್. ಆಲ್ಸೋ ನೀವು ಇವತ್ತೇ ಶಾಪ್ ಮಾಡಿದ್ರೆ ಬೈ 1 get 1 ಫ್ರೀ ಆಫರ್ ಕೂಡ ಇದೆ. ಸಿರಮ್ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ, ಬಟ್ ನೀವು ಹೇಗೆ ಯೂಸ್ ಮಾಡ್ತೀರಾ, ಎಷ್ಟು ಕ್ವಾಂಟಿಟಿನಲ್ಲಿ ಯೂಸ್ ಮಾಡ್ತೀರಾ, ಎಷ್ಟು ಸಮಯ ತನಕ ಯೂಸ್ ಮಾಡ್ತೀರಾ, ಎಲ್ಲನೂ ಮ್ಯಾಚ್ ಆಗುತ್ತೆ. ಚೆಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಹ್ಯಾಪಿ ಶಾಪಿಂಗ್.
ಅಣ್ಣ ಕಾಜು ಕತ್ಲಿ ಸ್ವೀಟ್ ನಮಗಿಷ್ಟ ಅಂತ ಅದನ್ನು ತಗೊಂಡು ಬಂದಿದ್ದ. ನಾನು ಹಾಗೆ ಅಣ್ಣನಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾ ಇದ್ದೆ. ಸೊ ನಾವು ಸ್ವೀಟ್ಸ್ ತಿಂತಾ ಇದ್ವಲ್ಲ, ತಾತ ಕೇಳ್ತಾ ಇದ್ರು ಯಾಕೆ ಈ ಸ್ವೀಟ್, ಏನಿದು ಸ್ಪೆಷಲ್ ಅಂತ. ಸೊ ತಾತನಿಗೆ ನಾವು ಏನು ಹೇಳಿದ್ವಿ ಗೊತ್ತಾ? ಇಟ್ಸ್ ಫನ್ ವಾಚ್. ಮದುವೆ ಫಿಕ್ಸ್ ಆಯ್ತು. ಅದೊಂದು ಬಾಕಿ ಬೇರೆಲ್ಲ ಆಯ್ತು. ಮದುವೆ ಫಿಕ್ಸ್ ಆಯ್ತು ಅಂತ ಒಳ್ಳೆದಾಯ್ತು, ಆಶೀರ್ವಾದ ಮಾಡಿ. ಒಳ್ಳೆದಾಯ್ತು ಅಂದೆ. ಸಾಕು. ನಿಮ್ಮೂರ ಹತ್ರ ಹುಡುಗಿದ್ದಾರಾ? ಮದುವೆ ಆಗಕ್ಕೆ ಹೆಣ್ಣು ನಿಮ್ಮೂರ ಕಡೆ ಹುಡುಗಿದ್ದಾರಾ? ನಿಮ್ಮೂರ್ ಕಡೆ ನಿಮ್ಮೂರ ಕಡೆ ಬಾಂಬೆ ಹಾಸನ ಕಡೆ ಇದ್ದಾರಾ? ಫ್ಯಾಮಿಲಿ ಅಂದಮೇಲೆ ತರಲೆ ತಮಾಷೆ ಮಾತುಕತೆ, ಇದರ ನಡುವೆ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಟಿ ವಿ ಇನ್ಸ್ಟಾಲೇಷನ್ ಮಾಡೋರು ಬಂದಿದ್ರು ಆಯಿತಾ. ಹಿಯರ್ಸ್ ಅ ಫನಿ ಸ್ಟೋರಿ. HR ಲೇಔಟಲ್ಲಿ ನಮಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಯಾರೇ ಸರ್ವಿಸಿಗೆ ಬರಲಿ ಎಕ್ಸ್ಟ್ರಾ ಟಿಪ್ಸ್ ಕೇಳೋದು ಅಥವಾ ಸರ್ವಿಸ್ ಚಾರ್ಜಸ್ ಮಿನಿಮಮ್ 300 ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಇಟ್ಸ್ HR ಲೇಔಟ್. ಸೊ ನಮಗೆ ಇವಾಗ ಅಭ್ಯಾಸ ಆಗಿದೆ, ಎಲ್ಲ ಒಂದು ಸರ್ವಿಸ್ಗೆ ಏನಾದರೂ ಬಂದು ಚೆಕ್ ಮಾಡಿದ್ರು ಯು ಹ್ಯಾವ್ ಟು ಪೇ ಮಿನಿಮಮ್ 300 ಆಯಿತಾ. ಬಟ್ ಫನಿಯೆಸ್ಟ್ ಥಿಂಗ್ ಏನು ಅಂದರೆ ಇಲ್ಲಿವಾಗ ಟಿ ವಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಟಿ ವಿ ಕನೆಕ್ಷನ್ ಹೇಗೆ ಮಾಡೋದು, ಎಲ್ಲಿಂದ ಮಾಡೋದು, ಯಾವ ರೀತಿ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ನನ್ನ ಅಣ್ಣನೇ ಎಲ್ಲ ಹೇಳ್ಕೊಟ್ಟಿದ್ದು. ಬಿಕಾಸ್ ಅಣ್ಣನಿಗೆ ಇದರಲ್ಲೆಲ್ಲ ನಾಲೆಡ್ಜ್ ಚೆನ್ನಾಗಿದೆ, ಇಂಟ್ರೆಸ್ಟ್ ಕೂಡ ಇದೆಯಲ್ಲ. ಅವರು ಒಂಚೂರು ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಫಿಕ್ಸ್ ಮಾಡಬೇಕು ಏನು ಅಂತ. ಅಲ್ಲ ಇವ್ರಿಗೆ ಎಕ್ಸ್ಟ್ರಾ ಟಿಪ್ಸ್ ಮಿನಿಮಮ್ ಸರ್ವಿಸ್ ಚಾರ್ಜ್ ಇಷ್ಟೇ ಅಂತ ಹೇಳ್ತಾರೆ. ಹಾಗೆ ಕೆಲಸ ಅವರೇ ಚೆನ್ನಾಗಿ ಮಾಡಿದ್ರೆ ಇಟ್ಸ್ ಗುಡ್ ಅಲ್ವಾ. ಇಲ್ಲಾಂದರೆ ನಾವೇನಕ್ಕೆ ಅವ್ರನ್ನ ಕರೆಸ್ಬೇಕು, ನಮ್ಮ ಪಡಗೆ ನಾವೇ ಮಾಡ್ಬೋದು. ಎನಿವೇಸ್, ಒಬ್ಬೊಬ್ಬರು ಸ್ಟೋರಿ ಒಂದೊಂದು ರೀತಿನಲ್ಲಿ ಇರುತ್ತೆ. ಹೊಸ ಎಕ್ಸ್ಪೀರಿಯನ್ಸಸ್ ಭಾಳಷ್ಟು ಆಗಿದೆ ಇಲ್ಲಿ ಬಂದಮೇಲೆ. ಇಲ್ಲಿ ದೀಪು ಅವರು ಏನೋ ಟೆಸ್ಟ್ ಮಾಡ್ತಾ ಇದ್ದಾರೆ. ನನಗೆ ಮಾಡೋದು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬೋದು. ಮತ್ತೆ ಹೆಂಗೆ ತೋರಿಸಿ ನಮಗೊಂದು ಕಾನ್ಸೆಪ್ಟ್. ದಿಸ್ ಇಸ್ ಅ ರಿಫ್ಲೆಕ್ಸ್. ಕರೆಕ್ಟಾಗಿ ಎಕ್ಸಾಮಿನ್ ಮಾಡಬೇಕು. ಸುಮ್ಮನೆ ಹಿಂಗೆ ಕೊಟ್ಟಿದ್ರೆ ಬರಲ್ಲ. ಎಕ್ಸಾಮಿನರ್ ವಿಲ್ ಸಿ ಹೌ ಯು ಆರ್ ಅಪ್ರೋಚಿಂಗ್. ಓಕೆ, ನೌ ಐ ಆಮ್ ಚೆಕಿಂಗ್ ಸುಪೈನೇಟರ್ ರಿಫ್ಲೆಕ್ಸ್, ಹೌ ಐ ಆಮ್ ಸ್ಟ್ರೋಕಿಂಗ್. ಹೇ ಡೋಂಟ್ ಮೈಂಡ್ ದ ಬ್ಯಾಕ್ಗ್ರೌಂಡ್ ಆಯಿತಾ. ಬಿಕಾಸ್ ಆಬ್ವಿಯಸ್ಲಿ ಜಸ್ಟ್ ಶಿಫ್ಟಿಂಗ್ ಪ್ರಾಸೆಸ್ ಅಲ್ವಾ. ಸೊ ಕರ್ಟನ್ಸ್ ಎಲ್ಲ ಏನೋ ಫಿಕ್ಸ್ ಮಾಡಬೇಕು. ಇಲ್ಲಿ ಕಾಟ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇರೋದ್ರಿಂದ ಅಲ್ಲಿ ಯಾವ ಐಟಮ್ಸ್ ಅಷ್ಟೊಂದು ಬೇಡ, ನಮಗೆ ಯೂಸ್ಫುಲ್ ಆಗಲ್ಲ, ಅದನ್ನು ಎತ್ತಿಡ್ತಾ ಇದ್ದೀನಿ. ಆರ್ಗನೈಸ್ ಮಾಡೋದಕ್ಕೆ ಇಷ್ಟೊಂದು ಜನ ಇರಬೇಕಾದ್ರೆ ಬೇಗನೂ ಆಗುತ್ತೆ ಅಂತ ಹಾಗೆಯೇ ಎಲ್ಲ ಸೂಟ್ ಕೇಸ್ನ ಎಂಟಿ ಮಾಡಿದ್ದಾಯಿತು. ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾಸ್ ಏನು ಅಲ್ಲಿ ಇತ್ತು ಅದನ್ನು ಇಡ್ತಾ ಇದ್ದೀವಿ. ಎನಿವೇಸ್, ಇದಾಗಿತ್ತು ಶಿಫ್ಟಿಂಗ್ ಪ್ರಾಸೆಸ್ ಆದಮೇಲೆ ಆರ್ಗನೈಸಿಂಗ್ ಪ್ರಾಸೆಸ್ನ ಒಂದು ಪುಟ್ಟ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನು ಮಾಡಬೇಕು, ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆಲ್ಸೋ ನಿಮಗೆ ಆ ಒಂದು ಹೇರ್ ಸಿರಮ್ ಬೇಕು ಅಂದರೆ, ಆ್ಯಂಟಿ ಹೇರ್ ಫಾಲ್ ಸಿರಮ್ ಬೇಕು ಅಂದರೆ ಏನು ಮಾಡಬೇಕು, ಚೆಕ್ಔಟ್ ಆನ್ ಪರ್ಪಲ್ ಪ್ಲ್ಯಾಟ್ಫಾರ್ಮ್. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಎಸ್, ನನ್ನ ಮಮ್ಮಿ ಬಂದಿದ್ರು, ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಅಂಟಿಲ್ ದೆನ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.